ಉಡುಪಿ ಜಿಲ್ಲೆಯ ಬ್ರಹ್ಮಾವರ ವಿಶಾಲ ಗಾಣಿಗ ಕೊಲೆ ಪ್ರಕರಣವನ್ನು ಉಡುಪಿ ಪೊಲೀಸರು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದಿದ್ದಾರೆ. ವಿಶಾಲ ಗಾಣಿಗ ಕೊಲೆ ಸಂಬಂಧ ಆಕೆಯ ಪತಿ ರಾಮಕೃಷ್ಣ ಗಾಣಿಗರನ್ನ ಪೊಲೀಸರು ಬಂಧಿಸಿದ್ದಾರೆ. ದುಬೈನಲ್ಲಿದ್ದುಕೊಂಡು ಪತ್ನಿಯ ಕೊಲೆಗೆ ರಾಮಕೃಷ್ಣ ಸಂಚು ರೂಪಿಸಿದ್ದ ಎಂಬ ಅಂಶ ಪೊಲೀಸ್ ಮೂಲಗಳಿಂದ ದೃಢಪಟ್ಟಿದೆ. ದುಬೈಯಿಂದ ಊರಿಗೆ ಬಂದಿದ್ದ ವಿಶಾಲ ಗಾಣಿಗರನ್ನ ಜುಲೈ 12ರಂದು ಬ್ರಹ್ಮಾವರ ಸಮೀಪದ ಉಪ್ಪಿನಕೋಟೆಯಲ್ಲಿರುವ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ವಿಶಾಲ ಗಾಣಿಗ ಪತಿ ರಾಮಕೃಷ್ಣ ಅವರು ಸುಪಾರಿ ಕಿಲ್ಲರ್ಸ್ಗಳ ಮೂಲಕ ಕೊಲೆ ಮಾಡಿಸಿದ್ದಾರೆ ಎನ್ನುವುದು ಇದೀಗ ದೃಢಪಟ್ಟಿದೆ. ಇದಕ್ಕಾಗಿ ರಾಮಕೃಷ್ಣ ಅವರು ಉತ್ತರ ಭಾರತ ಮೂಲದ ಸುಪಾರಿ ಹಂತಕರನ್ನ ಹಣ ಕೊಟ್ಟು ಗೊತ್ತು ಮಾಡಿದರು ಎಂಬ ಆಘಾತಕಾರಿ ಅಂಶವು ಬೆಳಕಿಗೆ ಬಂದಿದೆ. ಈ ಎಲ್ಲ ಬೆಳವಣಿಗೆಗಳನ್ನ ಅವಲೋಕಿಸಿದಾಗ ರಾಮಕೃಷ್ಣನ ಅಕ್ರಮ ಸಂಬಂಧ ಅಥವಾ ಆಸ್ತಿ ವ್ಯವಹಾರವೇ ವಿಶಾಲ ಗಾಣಿಗ ಕೊಲೆಗೆ ಕಾರಣವಾಯಿತೆ ಎಂಬ ಅಂಶ ವ್ಯಕ್ತವಾಗಿದೆ. ಈ ನಿಟ್ಟಿನಲ್ಲಿ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಕೊಲೆ ಮಾಡಿದ ಬಾಡಿಗೆ ಹಂತಕರನ್ನ ಆಂಧ್ರ ಪ್ರದೇಶದಲ್ಲಿ ಪೊಲೀಸರು ಬಂಧಿಸಿದ್ದು, ಈ ವೇಳೆ ಕೊಲೆ ಆರೋಪಿಗಳು ರಾಮಕೃಷ್ಣನ ಹೆಸರನ್ನ ಉಲ್ಲೇಖಿಸಿದರು. ಇನ್ನು ಹಂತಕರನ್ನ ಉಡುಪಿಗೆ ಕರೆತಂದಿರುವ ಪೊಲೀಸರು ಕೊಲೆಯ ಬಗ್ಗೆ ಸಮಗ್ರ ಮಾಹಿತಿಗಳನ್ನ ನೀಡಲಿದ್ದಾರೆ ಎಂದು ತಿಳಿದು ಬಂದಿದೆ. ಇದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ವಿಶಾಲ ಗಾಣಿಗ ಕೊಲೆ ಪ್ರಕರಣವನ್ನು ಉಡುಪಿ ಪೊಲೀಸರು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದಿದ್ದಾರೆ. ವಿಶಾಲ ಗಾಣಿಗ ಕೊಲೆ ಸಂಬಂಧ ಇದೀಗ ಆಕೆಯ ಪತಿ ರಾಮಕೃಷ್ಣ ಗಾಣಿಗರನ್ನ ಪೊಲೀಸರು ಬಂಧಿಸಿದ್ದಾರೆ. ಈತ ದುಬೈನಲ್ಲಿದ್ದುಕೊಂಡು ಪತ್ನಿಯ ಕೊಲೆಗೆ ಈತ ಸಂಚು ರೂಪಿಸಿದ್ದಾನೆ ಎಂಬ ಅಂಶ ಪೊಲೀಸ್ ಮೂಲಗಳಿಂದ ದೃಢಪಟ್ಟಿದೆ. ದುಬೈಯಿಂದ ಊರಿಗೆ ಬಂದಿದ್ದ ಸಂದರ್ಭದಲ್ಲಿ ವಿಶಾಲ ಗಾಣಿಗ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ಇದ್ದ ಸಂದರ್ಭದಲ್ಲಿ ಅಂದರೆ ಜುಲೈ 12ರಂದು ಬ್ರಹ್ಮಾವರ ಸಮೀಪದ ಉಪ್ಪಿನಕೋಟೆಯಲ್ಲಿರುವ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ಬಾಡಿಗೆ ಹಂತಕರನ್ನ ಕಳಿಸು ವಿಶಾಲ್ ಗಾಣಿಗ ಪತಿ ರಾಮಕೃಷ್ಣ ಅವರು ಸುಪಾರಿ ಕಿಲ್ಲರ್ಸ್ಗಳ ಮೂಲಕ ಕೊಲೆ ಮಾಡಿದ್ದ ಎನ್ನುವ ಅಂಶ ಇದೀಗ ತನಿಖೆಯಿಂದ ಬೆಳಕಿಗೆ ಬಂದಿರುವಂಥದ್ದು. ಇನ್ನು ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಉಡುಪಿಯ ವರದಿಗಾರರಾದ ಪ್ರಮೋದ್ ಸುವರ್ಣ ಅವರು. ಪ್ರಮೋದ್, ಏನಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಪ್ರಮೋದ್? ಖಂಡಿತವಾಗಿಯೂ ಏನು ಉಡುಪಿ ಜಿಲ್ಲೆಯ ವಿಶಾಲ ಗಾಣಿಗ ಕೊಲೆ ಪ್ರಕರಣ ಈಗ ಹೊಸ ತಿರುವನ್ನು ಪಡೆದಿದೆ ಅಂತ ಹೇಳ್ಬಹುದು. ಅಂದ್ರೆ ಈಗ ಪ್ರಸ್ತುತವಾಗಿ ಈಗಾಗಲೇ ಏನು ವಿಶಾಲ್ ಗಾಣಿಗರವರ ಪತಿಯನ್ನು ಈಗಾಗಲೇ ರಾಮಕೃಷ್ಣ ಅವರನ್ನು ಈಗಾಗಲೇ ಬಂಧನ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ ಎಂಬ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಈ ಒಂದು ಏನು ವಿಶಾಲ ಗಾಣಿಗ ಅವರ ಕೊಲೆಯ ಹಿಂದೆ ಪತಿಯ ಕೈವಾಡ ಇದೆ ಎಂಬ ಒಂದು ತನಿಖೆಯಲ್ಲಿ ಮಾಹಿತಿ ಲಭ್ಯ ಆದ ಹಿನ್ನೆಲೆಯಲ್ಲಿ ಈ ಒಂದು ಏನು ಪೊಲೀಸರು ಇವರನ್ನು ಬಂಧಿಸಿ ಈಗ ವಿಚಾರಣೆ ನಡೆಸುತ್ತಿದ್ದಾರೆ ಎಂಬ ಒಂದು ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಈ ಕೊಲೆ ಹಿಂದೆ ಹೊರ ರಾಜ್ಯದ ಏನು ಜನರನ್ನು ಹಿಡಿದು ಇವರು ಕೊಲೆ ಮಾಡುವಂತದ್ದು, ಬಾಡಿಗೆ ಹಂತಕರನ್ನು ಬಳಸಿಕೊಂಡು ಏನು ಕೊಲೆ ಮಾಡಿದ್ದಾರೆ ಎಂಬ ಒಂದು ಮಾಹಿತಿ ಲಭ್ಯ ಆಗ್ತದೆ. ಅಂದ್ರೆ ಈಗಾಗಲೇ ಏನು ಪೊಲೀಸ್ ತನಿಖೆಯಲ್ಲಿ ಏನು ಹತ್ತಿರದವರೇ ಕೊಲೆ ಮಾಡಿದ್ದಾರೆ ಎಂಬ ಒಂದು ಶಂಕೆ ಕೂಡ ಪೊಲೀಸರು ಇದ್ರಿಂದ ಈ ಒಂದು ತನಿಖೆಯನ್ನು ಚುರುಕನ್ನು ಮಾಡಿದ್ರು. ಇದರಲ್ಲಿ ಏನು ಪತಿ ಊರಿಗೆ ಬಂದ ನಂತರ ಅವರನ್ನು ಸತತವಾಗಿ ವಿಚಾರಣೆ ನಡೆಸಿದಾಗ ಈ ಕೊಲೆಯಲ್ಲಿ ಆತನ ಕೈವಾಡ ಇರುವುದು ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಇನ್ನು ಈ ಒಟ್ಟು ಘಟನೆಗಳನ್ನ ವೀಕ್ಷಣೆ ಮಾಡಿದಾಗ ಪ್ರಮೋದ್, ಈ ಕೊಲೆಯನ್ನ ಆತ್ಮ ಗಂಡನೆ ಮಾಡಿದ್ರೆ ಯಾಕೆ ಮಾಡಿದ, ಅಂದ್ರೆ ಈ ಘಟನೆ ಹಿಂದೆ ಕೊಲೆ ಮಾಡಲಿಕ್ಕೆ ಇರುವಂತಹ ಕಾರಣದ ಬಗ್ಗೆ ಮನೆ ಮಂದಿ ಏನಾದ್ರು ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಇದೇ ಕಾರಣಕ್ಕೆ ಯಾಕೆ ಕೊಲೆ ಮಾಡಿರ್ಬೋದು, ಅಥವಾ ಅಕ್ರಮ ಸಂಬಂಧ ಇರ್ಬೋದು, ಆಸ್ತಿಗಾಗಿ ಕೊಲೆ ಮಾಡಿರ್ಬೋದು ಅನ್ನೋದನ್ನ ಈಕೆ ವಿಶಾಲ್ ಗಾಣಿಗ ಮನೆ ಮಂದಿ ಏನಾದ್ರು ಆರೋಪ ಮಾಡ್ತಾ ಇದ್ದಾರೆ ಹೇಗೆ ಅಂತ? ಖಂಡಿತವಾಗಿ ಏನಂತ ಹೇಳಿದ್ರೆ ರಾಮಕೃಷ್ಣ ಯಾವೊಂದು ಉಡುಪಿ ಜಿಲ್ಲೆಯಲ್ಲಿ ಕೆಲವೊಂದು ಭಾಗದಲ್ಲಿ ಸಾಕಷ್ಟು ಆಸ್ತಿಯನ್ನು ಮಾಡಿದ್ದಾರೆ ಎಂಬ ಒಂದು ಮಾಹಿತಿ ಇದೆ. ಆ ಒಂದು ಆಸ್ತಿಯ ವ್ಯವಹಾರಗಳ ಹಿನ್ನೆಲೆಯಲ್ಲೇ ಈ ಕೊಲೆ ನಡೆದಿದೆ ಎಂಬ ಒಂದು ಮಾಹಿತಿ ಸದ್ಯಕ್ಕೆ ಆ ಮಾಹಿತಿಯು ಲಭ್ಯ ಆಗ್ತದೆ. ಅಂದ್ರೆ ಏನು ದುಬೈಯಲ್ಲಿ ಕೂತ್ಕೊಂಡು ಇವಳನ್ನು ಕೊಲೆ ಮಾಡುವಂತ ಒಂದು ಸ್ಕೆಚ್ ಕೂಡ ಹಾಕಿದ್ದ.
ಇದಕ್ಕೆ ಬಾಡಿಗೆ ಹಂತಕರನ್ನು ಅವರಲ್ಲಿ ಪಡೆದುಕೊಂಡು ಈ ಒಂದು ಕೊಲೆಯನ್ನು ನಡೆಸಿದ್ದಾನೆ. ಅಂದ್ರೆ ಪೊಲೀಸ್ ತನಿಖೆಯಲ್ಲಿ ಈ ಮೊದಲೇ ಒಂದು ಏನು ಸಂಶಯ ಮೂಡಿತ್ತು. ಯಾಕಂತ ಹೇಳಿದ್ರೆ ಮನೆಗೆ ಒಂದು ಆಪ್ತರು ಬಂದು ಈ ಒಂದು ಕೊಲೆ ನಡೆಸಿದ್ದಾರೆ. ಅಂದ್ರೆ ಆಪ್ತರ ಒಂದು ಮಾಹಿತಿಯ ಮೇಲೆಗೆ ಮನೆಗೆ ಬಂದವರು ಈ ಒಂದು ಕೊಲೆ ನಡೆಸಿದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿತ್ತು. ಆದ್ರೆ ಸದ್ಯಕ್ಕೆ ಈಗಾಗಲೇ ಅವಳ ಪತಿಯನ್ನು ಬಂಧಿಸಿ ವಿಚಾರಣೆ ನಡೆಸಿ ಅದೇ ರೀತಿಯಲ್ಲಿ ಏನು ಆ ಬಾಡಿಗೆ ಹಂತಕರನ್ನು ಕೂಡ ಒಂದು ಬಂಧನ ಮಾಡಿದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತದೆ. ಆದ್ರೆ ಸದ್ಯಕ್ಕೆ ಪೊಲೀಸರು ಉಡುಪಿ ಪೊಲೀಸರು ಇವತ್ತು ಇಲ್ಲ ನಾಳೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಎಲ್ಲಾ ವಿಚಾರಗಳನ್ನು ಹೇಳುವುದಾಗಿ ಈಗಾಗಲೇ ಹೇಳಿದ್ದಾರೆ ಅಂತ ಹೇಳ್ಬೋದು. ಓಕೆ ಪ್ರಮೋದ್, ಅಂದ್ರೆ ಇನ್ನೊಂದ್ ಕಡೆ ನಾವು ಗಮನಿಸಬೇಕು, ಇದೀಗ ಇಲ್ಲಿ ಕೊಲೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ ಯಾವ್ದಾದ್ರು CCTV ಫುಟೇಜ್ಗಳು ಅಥವಾ ಬಾಡಿಗೆ ಹಂತಕರು ಬಂದಿರುವ ಯಾವ್ದಾದ್ರು ಕುರುಹುಗಳು ಇವರಿಗೆ ಪೊಲೀಸರಿಗೆ ಏನಾದ್ರೂ ಲಭ್ಯ ಆಗಿದೆ ಇದುವರೆಗೆ? ಖಂಡಿತವಾಗಿ ಏನಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು, ನೂತನವಾಗಿ ನಿರ್ಮಾಣ ಆಗ್ತಿದ್ದಂತ ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇನ್ನೂ ಕೂಡ CC ಕ್ಯಾಮೆರಾ ಆಗಿರ್ಬೋದು, ಇನ್ನಿತರ ಯಾವುದೇ ಒಂದು ಹೆಚ್ಚಿನ ಭದ್ರತೆಯನ್ನು ಈ ಒಂದು ಅಪಾರ್ಟ್ಮೆಂಟ್ ಹೊಂದಿರದ ಕಾರಣ ಪೊಲೀಸ್ ತನಿಖೆಗೆ ಕೂಡ ವಿಳಂಬ ಆಗ್ತಿತ್ತು. ಅಂದ್ರೆ ಈ ಅಪಾರ್ಟ್ಮೆಂಟ್ ಗೆ CC ಕ್ಯಾಮೆರಾ ಇನ್ನೂ ಕೂಡ ಅಳವಡಿಸಿದ ಹಿನ್ನೆಲೆಯಲ್ಲಿ ಪೊಲೀಸ್ ತನಿಖೆ ಕೂಡ ಹಿನ್ನಡೆ ಆಗ್ತಿತ್ತು. ಅಂದ್ರೆ ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಎಂಬ ಒಂದು ಮಾಹಿತಿ ಪೊಲೀಸರಿಗೆ ನಿಖರವಾಗಿ ಸಿಕ್ಕಿಲ್ಲ. ಆದ್ರೆ ಸದ್ಯಕ್ಕೆ ಈಗ ಏನು ಅವಳ ಪತಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಇನ್ನು ಆರೋಪಿಗಳ ಬಗ್ಗೆ ಖಚಿತ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ, ಆರೋಪಿಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ, ಬಾಡಿಗೆ ಹಂತಕರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಿ. ಈಗ ಇನ್ನು ಸಂಜೆ ವೇಳೆಗೆ ಏನಾದ್ರು ಉಡುಪಿ SP ಅವರು ವಿಷ್ಣುವರ್ಧನ್ ಅವರು ಸುದ್ದಿಗೋಷ್ಠಿ ನಡೆಸಿ ಎಲ್ಲ ಆರೋಪಗಳ ಬಗ್ಗೆ ದಾಖಲೆಗಳನ್ನ ಪತ್ರಕರ್ತರ ಮುಂದಿಡ್ಲಿದ್ದಾರೆ ಹಾಗಿದ್ರೆ? ಖಂಡಿತವಾಗಿ ಈಗಾಗಲೇ ಏನು ಬಾಡಿಗೆ ಹಂತಕರನ್ನು ಬಂಧಿಸಿದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತದೆ. ಆದ್ರೆ ಈ ಒಂದು ಎಲ್ಲಾ ಮಾಹಿತಿಯನ್ನು ಉಡುಪಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ನೀಡಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಈಗ ಏನು ಪತಿ ಮತ್ತು ಬಾಡಿಗೆ ಹಂತಕರನ್ನು ಬಂಧಿಸುವುದಂತೂ ಖಚಿತ ಎಂಬುದು ಮಾಹಿತಿ ಸಿಕ್ಕಿದೆ ಅಂತ ಹೇಳ್ಬೋದು. ಎಸ್, ಧನ್ಯವಾದಗಳು ಪ್ರಮೋದ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.